ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 3ನೇ ಅಧ್ಯಾಯ 14ನೇ ಶ್ಲೋಕ. ಋಷಿಭಿ ಯಾಚಿತ ಭೇಜೆ ನವಮಂ ಪಾರ್ಥಿವಂ ವಪು ದುಗ್ಧ ಇಮಾಂ ಔಷಧಿ ವಿಪ್ರಾ ತೇನ ಅಯಂ ಸ ಉಷತ್ತಮ. ಹೇ ಬ್ರಾಹ್ಮಣರೇ, ಋಷಿಗಳ ಪ್ರಾರ್ಥನೆಯ ಮೇರೆಗೆ ಭಗವಂತನು ತನ್ನ 9ನೇ ಅವತಾರದಲ್ಲಿ ಪೃಥುರಾಜನಾಗಿ ಜನಿಸಿದನು. ಪೃಥು ಭೂಮಿಯನ್ನು ನಾನಾ ರೀತಿಯ ಬೆಳೆಗಳಿಗಾಗಿ ಸಾಗುವಳಿ ಮಾಡಿದನು. ಆ ಕಾರಣದ ಪೃಥ್ವಿಯು ಸುಂದರವು ಆಕರ್ಷವೂ ಆಯಿತು. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶಿಲಪ್ರಭುಪಾದ ಕಿ ಜೈ. ಎಸ್, 9ನೇ ಅವತಾರ ಪೃಥು ಮಹಾರಾಜ್. ಪೃಥು ಮಹಾರಾಜ್ ಕೃಷ್ಣನ ಇನ್ಕಾರ್ನೇಷನ್. ಪೃಥು ಮಹಾರಾಜ್ ತಂದೆ ಎಂತ ಆಯ್ತಂದ್ರೆ ವೇಣ. ವೇಣ ಕ್ವಾಲಿಫೈಡ್ ಅಲ್ಲ. ಅದೆಂತ ಅಂದ್ರೆ ವೇಣನ ತಂದೆ ಅವನಿಗೆ ಗೊತ್ತಾಗ್ತದೆ ಎಂತಂದ್ರೆ ತನ್ನ ಮಗ ಕ್ವಾಲಿಫೈಡ್ ಅಲ್ಲ ಅಂತ. ಹಾಗೆ ಎಂತ ಮಾಡ್ತಾನೆ ಅಂದ್ರೆ ತುಂಬಾ ರೀತಿಯಲ್ಲಿ ಟ್ರೈ ಮಾಡ್ತಾನೆ. ಇದಕ್ಕೆ ಇವ ನಮ್ಮ ಚಾಣಕ್ಯ ಪಂಡಿತ್ ಒಂದು ಶ್ಲೋಕ ಹೇಳ್ತೇನೆ. ಚಾಣಕ್ಯ ಪಂಡಿತ್ ಎಸ್. ಋಣಂ ಕರ್ತ ಪಿತಾ ಶತ್ರು ಮಾತಾ ಚ ಅವ್ಯಾಭಿಚಾರಿಣಿ ಭಾರ್ಯ ರೂಪವತಿ ಶತ್ರು ಪುತ್ರ ಶತ್ರು ಅಪಂಡಿತ. ಹೇಗೆಂದ್ರೆ ಈ ನೀತಿಶಾಸ್ತ್ರ ಚಾಣಕ್ಯ ಪಂಡಿತ ಹೇಳುವಂಥದ್ದು, ಋಣಂ ಕರ್ತ ಪಿತಾ ಶತ್ರು. ಈಗ ತಂದೆ ತುಂಬಾ ಸಾಲ ಮಾಡಿ ಸತ್ರೆ ತಂದೆ ಶತ್ರು ಅಂತೆ. ಮತ್ತೆ ಮಗ ಆ ಎಲ್ಲ ಸಾಲವನ್ನು ತೀರಿಸಬೇಕು, ಇದು ಶಾಸ್ತ್ರದಲ್ಲಿ ಉಂಟು. ಹಾಗಾಗಿ ಅವ ತಂದೆ ದೊಡ್ಡ ಶತ್ರು. ಮತ್ತೆ ಎರಡನೇದು ಮಾತಾ ಚ ಅವ್ಯಾಭಿಚಾರಿಣಿ, ಅಂದ್ರೆ ತಾಯಿ ಇನ್ನೊಂದು ಮದುವೆ ಆದ್ರೆ ದೊಡ್ಡ ಶತ್ರು ಅಂತ. ಎರಡನೇ ಮದುವೆ ಆದ ತಾಯಿ ದೊಡ್ಡ ಶತ್ರು. ಭಾರ್ಯ ರೂಪವತಿ ಶತ್ರು, ಈಗ ಹೆಂಡತಿ ತುಂಬಾ ಚಂದ ಇದ್ರೆ ಶತ್ರು ಅಂತ. ತುಂಬಾ ಅಂದ್ರೆ ಈಗ ಪ್ರಭುಪದಿಗೆ ಆಗಲೇ ಎಕ್ಸಾಂಪಲ್ ಕೊಡ್ತಾರೆ. ಅಮೆರಿಕದಲ್ಲಿ ಈ ರೀತಿ ಇತ್ತು, ಅಂದ್ರೆ ಹುಡುಗಿಯರು ತುಂಬಾ ಚಂದ, ಹಾಗಾಗಿ ತುಂಬಾ ಚಂದ ಇದ್ರೆ ನಾವು ಯಾವಾಗಲೂ ಹಿಂದೆ ಇರ್ಬೇಕು. ಪ್ರಭುಪದ ಆ ರೀತಿ ಹೇಳಿದೆ. ಹಾಗಾಗಿ ಇದು ನಿಜ ಕೂಡ ಹಾಗೆ. ಹೇಗೆಂದ್ರೆ ಜನರಿಗೆಲ್ಲ ಎಂತಾಗ್ತದೆ, ಅಟ್ರಾಕ್ಟಿವ್ ಜಾಸ್ತಿ ಆಗೋದು. ಹಾಗಾಗಿ ಇದು ಶತ್ರು. ಮತ್ತೆ ಲಾಸ್ಟ್ ಇದು ಪುತ್ರ ಶತ್ರು ಅಪಂಡಿತ. ಮಗ ನಂಬರ್ 1 ರಾಸ್ಕಲ್ ಆದ್ರೆ ಅವ ದೊಡ್ಡ ಶತ್ರು. ಈಗ ಇಲ್ಲಿ ಎಂತ ಆಯ್ತು ಅಂದ್ರೆ ವೇಣ ನಂಬರ್ 1 ರಾಸ್ಕಲ್. ಹಾಗಾಗಿ ಅವನ ತಂದೆಗೆ ಎಂತ ಆಗ್ತದೆ ಗೊತ್ತಾಗಿ ಅವ ಮನೆಯನ್ನು ಬಿಟ್ಟು ಹೋಗ್ತಾನೆ. ಯಾಕಂದ್ರೆ ಇದ್ದು ಅಲ್ಲಿ ಪ್ರಯೋಜನ ಇಲ್ಲ ಅಂತ ಅವ ಇಮಿಡಿಯೇಟ್ ಹೋಗ್ತಾನೆ. ಮತ್ತೆ ಅವ ಎಂತ ಮಾಡ್ತಾನೆ ಅಂದ್ರೆ ವೇಣ ಅವ ರಾಜ್ಯ ರೂಲ್ ಮಾಡ್ತಾನೆ, ಆದ್ರೆ ಅವ ಟೋಟಲ್ ಕ್ಯಾರೆಕ್ಟರ್ಲೆಸ್. ಲಾಸ್ಟಿಗೆ ಜನರನ್ನೆಲ್ಲ ದೇವರನ್ನು ಪೂಜೆ ಮಾಡಬೇಡಿ, ನಾನ್ ದೇವರು, ಈ ರೀತಿ ಹೇಳ್ತಿದ್ದಾನೆ. ಅಂದ್ರೆ ಪ್ರಭುಪಾದ ಹೇಳ್ತಾರೆ ಗಾಡ್ಲೆಸ್ ಸಿವಿಲೈಸೇಷನ್. ವೇಣ ಆ ರೀತಿ ಇದ್ದಂತೆ. ಮತ್ತೆ ಕಡೆಗೆ ಎಂತ ಆಯ್ತು ಅಂದ್ರೆ ಈ ಎಲ್ಲ ವೈಷ್ಣವರು ಮತ್ತೆ ಈ ಬ್ರಾಹ್ಮಣರು ನೋಡಿ, ಆ ಟೈಮಲ್ಲಿ ಅಂತ ಜನರು ಇದ್ರು. ಅವರ ಶಾಪದಿಂದ ಅವನು ಸಾಯುವಾಗಿ ಮಾಡಿದಂತೆ. ಅಷ್ಟು ಪವರ್ಫುಲ್. ಈಗ ಅಂಥದ್ದು ಯಾರು ಬ್ರಾಹ್ಮಣ ಇಲ್ಲ. ಎಲ್ಲರೂ ಪ್ರಭುಪಾದ ಹೇಳ್ತಾರೆ ಬ್ರಾಹ್ಮಣ ಅಂದ್ರೆ ಹೂಸ್ ವರ್ಕಿಂಗ್ ಫಾರ್ ವಿದೌಟ್ ಮನಿ, ಹಣಕ್ಕೆ ಕೆಲಸ ಮಾಡೋದಲ್ಲ. ಆದರೆ ಈಗ ನೋಡಿ ಹೆಚ್ಚಿನವರು ಮಾಡುವಂಥದ್ದು ಹಣಕ್ಕೋಸ್ಕರ. ಪ್ರಭುಪಾದ ಹೇಳ್ತಾರೆ ಇಫ್ ಈಸ್ ವರ್ಕಿಂಗ್ ಫಾರ್ ಮನಿ ದನ್ ಈಸ್ ಶೂದ್ರ, ಈಸ್ ನಾಟ್ ಬ್ರಾಹ್ಮಣ. ಹಾಗಾಗಿ ಬ್ರಾಹ್ಮಣ ಅನ್ನೋದು ಹೀಗೆ ಇಲ್ಲ, ಆದ್ರೆ ಆ ಟೈಮಲ್ಲಿ ಹೀಗಿತ್ತು. ಅವರು ಅಂದ್ರೆ ಅವರಿಗೆ ತಿಳಿದು ಇವ ಎಲ್ಲ ಕಡೆ ಹೋಗಿ ದೇವರಿಲ್ಲ ಈ ರೀತಿಯಲ್ಲಿ ಹೇಳ್ತಿದ್ದ. ಅದಕ್ಕಾಗಿ ಅವನನ್ನು ಮಂತ್ರದಿಂದ ಅವನನ್ನು ಕೊಂದು ಬಿಟ್ರು. ಅಷ್ಟು ಪವರ್ ಉಂಟು ನೋಡಿ ಮಂತ್ರಕ್ಕೆ. ಮಾಮೂಲಿ ಅಲ್ಲ ಮಂತ್ರದಲ್ಲಿ ಅಷ್ಟು ಪವರ್ ಉಂಟು.
ಮತ್ತೆ ಲಾಸ್ಟ್ ಎಂತ ಆಗ್ತದೆ ಅಂದ್ರೆ ಅವರು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಕೃಷ್ಣ ಅದೇ ಸತ್ತ ಜೀವದಿಂದ ವಾಪಸ್ ಪೃಥು ಮಹಾರಾಜ ಆಗುವಂಥದ್ದು. ಪ್ರಭುಪಾದ ಹೇಳ್ತಾರೆ ಇದು ಸೈನ್ಸ್ಗೆ ಈ ಪೃಥು ಮಹಾರಾಜದ ಕತೆ ಭಾಗವತಮಲ್ಲಿ ಉಂಟು. ಇದನ್ನು ಸೋಕಾಲ್ಡ್ ಸೈಂಟಿಸ್ಟ್ ಆಗಲಿ ವಿಜ್ಞಾನಿಗಳು ಇದನ್ನು ನೋಡಿದರೆ ಅವರಿಗೆ ತಲೆಗೆ ಹೋಗ್ಲಿಕ್ಕಿಲ್ಲ, ಹೇಗೆ ಸತ್ತ ದೇಹದಿಂದ ಜೀವ ಬರುವಂಥದ್ದು. ಆದರೆ ಕೃಷ್ಣನಿಗೆಲ್ಲವೂ ಸಾಧ್ಯ. ಅದಕ್ಕೆ ಹೇಳೋದು ಕೃಷ್ಣನು ದೇವೋತ್ತಮ ಪುರುಷ. ಮತ್ತೆ ಪೃಥು ಮಹಾರಾಜ್ ಬಂದು ಪೃಥು ಮಹಾರಾಜ್ ಅಂತ ಒಂದು ಆಡಳಿತ ಕೊಡ್ತಾರೆ. ಅವರು ಭೂಮಿ ದೇವನು ಅಟ್ಟಿಸಿ ಹೋಗುವಂಥದ್ದು ಅದು ಕೂಡ ಇನ್ಸಿಡೆಂಟ್ ಉಂಟು. ಯಾಕೆಂದ್ರೆ ಆ ಭೂಮಿ ದೇವಿ ಎಂತ ಪ್ರೊವೈಡ್ ಮಾಡೋದಿಲ್ಲ, ಆದರೆ ಲಾಸ್ಟ್ಗೆ ಭೂಮಿ ದೇವಿ ಪ್ರೊವೈಡ್ ಮಾಡ್ತಾಳೆ. ಅದೇ ನೋಡಿ ಇಲ್ಲಿ, ಏ ಬ್ರಾಹ್ಮಣ ಋಷಿಗಳ ಪ್ರಾರ್ಥನೆ ಮೇರೆಗೆ ಭಗವಂತನ 9ನೇ ಅವತಾರದಲ್ಲಿ ಪೃಥು ರಾಜನಾಗಿ ಜನಿಸಿದನು. ಪೃಥು ಭೂಮಿಯನ್ನು ನಾನಾ ರೀತಿಯ ಬೆಳವಣಿಗಾಗಿ ಸಾಗುವಳಿ ಮಾಡಿದನು. ಆ ಕಾರಣದಿಂದ ಪೃಥ್ವಿಯು ಸುಂದರವು ಆಕರ್ಷವು ಆಯಿತು. ಎಸ್, ಈಗ ಭಾರತಕ್ಕೆ ಬರುವ ಪೃಥುರಾಜನು ಅವತರಿಸುವ ಮೊದಲು ಅವನ ತಂದೆಯ ಅನೈತಿಕ ಜೀವನದ ದೆಸೆಯಿಂದ ರಾಜಾಡಳಿತದಿಂದ ಭಾರಿ ಅವ್ಯವಸ್ಥೆ ಉಂಟಾಯಿತು. ಟೋಟಲಿ ಅವ್ಯವಸ್ಥೆ ಆಯಿತು. ಆಗ ಬ್ರಾಹ್ಮಣರು ಮತ್ತು ಋಷಿಗಳು ಭಗವಂತನ ಅವತಾರಕ್ಕಾಗಿ ಪ್ರಾರ್ಥಿಸಿದೆ ಅಲ್ಲದೆ ಆಡಳಿತ ನಡೆಸುತ್ತಿದ್ದ ರಾಜನ ಸಿಂಹಾಸನದಿಂದ ಕಿತ್ತು ಹಾಕಿದರು. ಎಂತ ಮಾಡಿದ್ರು ಅಂದ್ರೆ ಭಗವಂತನ ಪ್ರಾರ್ಥನೆ ಮಾಡಿದ್ರು ಮತ್ತು ಅವನಿಂದ ಕಿತ್ತು ಹಾಕಿದ್ರು. ರಾಜನಾದನು ಧರ್ಮಾತ್ಮನಾಗಿರ್ಬೇಕು. ರಾಜ ಅಂದ್ರೆ ಧರ್ಮಾತ್ಮ. ಆದರೆ ಈಗ ಆ ಧರ್ಮಾತ್ಮ ಇಲ್ಲ. ತನ್ನ ಪ್ರಜೆಗಳ ಸರ್ವಾಂಗೀಣ ಪ್ರಗತಿಯನ್ನೇ ಸದಾ ಲಕ್ಷ್ಯದಲ್ಲಿ ಇಟ್ಕೊಳ್ಬೇಕು. ಆದ್ರೆ ನೋಡಿ, ಈಗ ಪೊಲಿಟಿಷಿಯನ್ ಅವರೆಲ್ಲ ಪ್ರಜೆಗಳ ಅವರಿಗಿಲ್ಲ, ಅವ್ರದ್ದು ನಾನು ಹೇಗೆ ಹಣ ಮಾಡೋದು. ಕೆಲವೆಲ್ಲ ಪೊಲಿಟಿಷಿಯನ್ ಅವರು ಎಷ್ಟೋ 50,000 ಕೋಟಿ 1 ಲಕ್ಷ ಕೋಟಿ ಅಷ್ಟೆಲ್ಲ ಉಂಟಂತೆ ಅಸೆಟ್. ಅವರ 40 ವರ್ಷ 45 ವರ್ಷದ್ದು ಪೊಲಿಟಿಕಲ್ ಇದರಲ್ಲಿ ಎಣಿಸಿನೇನು. ಅವ್ರು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದದ ಅಲ್ಲ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದದಲ್ಲ. ಆದರೆ ಆಕ್ಚುಲಿ ಅವ ಸರ್ವಾಂಗೀಣ ಪ್ರಗತಿಯನ್ನು ಸದಾ ಲಕ್ಷ್ಯದಲ್ಲಿ ಇಟ್ಕೊಳ್ಬೇಕು. ಸ್ಪೀಚ್ ಮಾಡ್ತಾನೆ ಇಲೆಕ್ಷನ್ ಸ್ಟಾರ್ಟ್ ಆಗೋ ಮುಂಚೆ, ನಿಮ್ಗೆ ಅದು ಕೊಡ್ತೇನೆ ಇದು ಕೊಡ್ತೇನೆ, ಮತ್ತೆ ಏನಿಲ್ಲ. ಪ್ರೊಪೋಸ್ ಹೇಳ್ತಾರೆ, ಪೀಪಲ್ ಆರ್ ಬ್ಲೈಂಡ್ ಆ್ಯಂಡ್ ದೀಸ್ ಲೀಡರ್ಸ್ ಆಲ್ಸೋ ಬ್ಲೈಂಡ್. ನಾವು ಜನರು ಕುರುಡರು, ನಾವು ಕೂಡ ಆ ಫಾಲೋ ಮಾಡುವ ಪೊಲಿಟಿಷಿಯನ್ ಕೂಡ ಕುರುಡ. ಹಾಗಾಗಿ ಇದು ನಮ್ಮ ಮಿಸ್ಟೇಕ್, ಅವ್ರದ್ದು ಮಿಸ್ಟೇಕ್ ಅಲ್ಲ. ಅಂಥವ್ರನ್ನು ನಾವು ಅವರನ್ನು ಮೇಲೆ ಹಿಡಿಯೋದ್ರಿಂದ ಅವ್ರು ಹಾಗೆ ಆಗುವಂಥದ್ದು. ಹಾಗಾಗಿ ಇದೆಲ್ಲ ಆಗ್ತದೆ. ಇದೇ ರಾಜನ ಕರ್ತವ್ಯ. ಈ ಕರ್ತವ್ಯ ನಿರ್ವಹಣೆಯಲ್ಲಿ ರಾಜನು ಎಲ್ಲಾದರೂ ಸ್ವಲ್ಪ ಮಟ್ಟಿನ ಉದಾಸೀನತೆ ತೋರಿಸಿದರೆ ಬ್ರಾಹ್ಮಣರು ರಾಜನನ್ನು ಸಿಂಹಾಸನದಿಂದ ಕೆಳಗಿಳಿಸಬಹುದು. ನೋಡಿ, ಇಂದಿನ ಕಾಲದಲ್ಲಿ ರಾಜಋಷಿ ಯಾಕೆ ಹೇಳುವಂಥದ್ದು? ರಾಜಋಷಿ ಅಂದ್ರೆ ಫಸ್ಟ್ ಆಫ್ ಆಲ್ ಅವ ಕೃಷ್ಣನ ಭಕ್ತ, ಕೃಷ್ಣ ಭಗವದ್ಗೀತೆ ಅಂತ ಹೇಳಿದಾನೆ, ಅದರ ಪ್ರಕಾರ ರಾಜ್ಯ ಮಾಡ್ತಿದ್ದ. ಮತ್ತೆ ಅವನ ಆಸ್ಥಾನದಲ್ಲಿ ಅವ ಇಂಡಿಪೆಂಡೆಂಟ್ ಡಿಸಿಷನ್ ಅಲ್ಲ, ಅವನ ಆಸ್ಥಾನದಲ್ಲಿ ಈ ಪರಮಹಂಸರು, ವೈಷ್ಣವರು, ಬ್ರಾಹ್ಮಣರು ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ಮಾಡ್ತಿದ್ದ. ಈಗ ನೋಡಿ, ಯಾರಾದ್ರೂ ಪೊಲಿಟಿಷಿಯನ್ ಆಗಿ ಮಾಡಲಿ ಇಲ್ಲ, ಅವರ ಪ್ರಕಾರ ಮಾಡ್ತಾರೆ. ಈ ರೀತಿ ಅಲ್ಲ. ಬ್ರಾಹ್ಮಣ ಅಂದ್ರೆ ಅವ ಜ್ಞಾನವನ್ನು ಕೊಡುವಂಥ, ಅವನ ಪ್ರಕಾರ ಮಾಡುವಂಥದ್ದು. ಮತ್ತೆ ಅವನಿಗೆ ಸಿಂಹಾಸನ ಕೆಳಗೆ ಇಳಿಸಿ ಕೂಡ ಗೊತ್ತಿರುತ್ತದೆ. ಆದರೆ ಬ್ರಾಹ್ಮಣರು ತಾವೇ ಸಿಂಹಾಸನವನ್ನು ಆಕ್ರಮಿಸಿದ್ರು. ನೋಡಿ, ಬ್ರಾಹ್ಮಣರಿಗೆ ಸಿಂಹಾಸನ ಬೇಡ. ಹೇಗಂದ್ರೆ ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪ್ರತಿಕ್ರಿಯೆ. ಪ್ರಭುಪಾದ ಕೂಡ 55ರಿಂದ 65 ಅವರು ವೃಂದಾವನದಲ್ಲಿ ಮಧುಕರಿ ಅಂದ್ರೆ ಜನರ ಹತ್ರ ಕೇಳಿ ತಿಂತಾ ಇದ್ರು. ವೃಂದಾವನದಲ್ಲಿ ಈಗ ಕೂಡ ಉಂಟು. ನೀವು ಯಾರು ಕೇಳಿದ್ರೆ ನಿಮಗೆ ಎಂಥದ್ದು ಚಪಾತಿ ಎಂಥದ್ದು ಕೊಡ್ತಾರೆ, ಇಲ್ಲ ಅಂತ ಹೇಳುದಿಲ್ಲ. ಯಾಕಂದ್ರೆ ಅದು ಆ ಜಾಗದಲ್ಲಿ ಉಂಟು. ಹಾಗಾಗಿ ಅದರಲ್ಲಿ ಸ್ಯಾಟಿಸ್ಫೈಡ್. ಬ್ರಾಹ್ಮಣ ಅಂದ್ರೆ ಈಗ ಹೋಗಿ ಕೇಳ್ತಾನೆ, ಮತ್ತೆ ಜಾಸ್ತಿ ಬಂದನ್ನು ದಾನ ಮಾಡ್ತಾನೆ. ನಾಳೆದಿಲ್ಲ ಅವನ ಚಿಂತೆ, ಅವನಿಗೆ ಎಂತಂದ್ರೆ ನಾಳೆ ಕೃಷ್ಣ ಇದ್ದಾನೆ ಕೊಡ್ತಾನೆ ಅಂತ ಉಂಟು. ಅದು ನಾವಾಗೆಲ್ಲ ನಾವು ಕೂಡಿ ಇಡುವಂಥದ್ದು. ನಾಳೆ ಎಂತ ಆಗ್ತದೆ, ಗಾಡ್ರೇಜ್ ನೆಲ್ಕೆ ಅಂದ್ರೆ ಫುಲ್ ಆಗಿರ್ತದೆ ಎಂತ ಹೇಳೋದು ಹಣ. ಆದ್ರೂ ಕೂಡ ಎಸ್ ಇನ್ನೂ ಜಾಸ್ತಿ ಆಗ್ಬೇಕು, ನನ್ನ ಮಗನಿಗೆ ಅಂತ ಮತ್ತೆ ನನ್ನ ಮಗಳಿಗೆ ಅಂತ, ಇದು ನಮಗೆ ಚಿಂತೆ. ಆದ್ರೆ ನಾಳೆದು ಕೃಷ್ಣ ನೋಡ್ತಾನೆ ಅನ್ನೋ ಭರವಸೆ ನಮ್ಗೆ ಇಲ್ಲ. ಆದ್ರೆ ನಿಜವಾದ ಬ್ರಾಹ್ಮಣನಿಗೆ ಆ ಭರವಸೆ ಹೇಳು. ಅವ ನಾಳೆಗೆ ಕೂಡಿ ಇಡುವುದಿಲ್ಲ. ಇವತ್ತು ಹೋಗಿ ಕೇಳ್ತಾನೆ, ಜಾಸ್ತಿ ಬಂದ್ರೆ ಅದನ್ನು ದಾನ ಮಾಡ್ತಾನೆ, ಅವತ್ತೇ ಅಷ್ಟೇ.
ನಾಳೆ ಕೃಷ್ಣ ಇರ್ತಾನೆ, ಅವ ತುಂಬಾ ಪೀಸ್ಫುಲ್ ಆಗಿರ್ತಾನೆ. ಇಂಥ ಸಿಗದಿದ್ರೆ ಆರಾಮ್ಸೆ ಉಪವಾಸ ಕೂಡ ಇರ್ತಾನೆ, ಅವನಿಗೆಲ್ಲೋ ಗೊತ್ತು. ಅದು ನಮಗೆ ಈ ರೀತಿ ಆಗ್ಲಿಕ್ಕಿಲ್ಲ, ಈ ಜನ್ಮದಿಂದ ಅಲ್ಲ ಬ್ರಾಹ್ಮಣ, ಆಕ್ಚುಲಿ ನಮ್ಮ ನಿಜವಾದ ಗುಣದಿಂದ. ಜನತೆಯ ಒಳಿತಿಗಾಗಿ ಅವರು ನಿರ್ವಹಿಸಬೇಕಾದ ಇನ್ನು ಮುಖ್ಯವಾದ ಕರ್ತವ್ಯಗಳಿರುತ್ತದೆ ಎಂಬುದರ ಲಕ್ಷಣ ಅವರಿಗೂ ಕಾರಣ. ಹೇಗಂದ್ರೆ ಈ ಬ್ರಾಹ್ಮಣ ನೋಡಿ, ಆ ಬ್ರಾಹ್ಮಣರು ಈ ವೇಣನ್ನು ಕೊಂದ ಮೇಲೆ ಆ ಸಿಂಹಾಸನ ಕೂತ್ಕೊಳ್ಬೇಕು, ಅವ್ರು ಕೂತ್ಕೊಳ್ಳಿಲ್ಲ, ಅವ್ರಿಗೆ ಬೇಡ ಅದು. ಯಾಕಂದ್ರೆ ಈಗ ನೋಡಿ, ಯಾರಾದ್ರೂ ಈಗ ಪೊಲಿಟಿಷಿಯನ್ ಅವರಿಗೆ ಒಂದು ಲಾಸ್ಟ್ ಟೈಮ್ ಒಂದು ಯಾವ್ದೊಂದು ಪೊಲಿಟಿಷಿಯನ್ಗೆ ಇನ್ನೊಂದು ಪೊಲಿಟಿಷಿಯನ್ ವಿಷ ಹಾಕಿದ್ದಾರೆ, ಯಾಕಂದ್ರೆ ಅವನಿಗೆ ಸಿಂಹಾಸನ ಕೂತ್ಕೊಳ್ಬೇಕು, ಅದಕ್ಕೆ ಹಾಕುವಂತ. ಆದ್ರೆ ಇಲ್ಲಿ ಬ್ರಾಹ್ಮಣರು ಮಾಡಿದ ಹಾಗೆ ಅಲ್ಲ, ಸಿಂಹಾಸನದಲ್ಲಿ ಕೂತ್ಕೊಳ್ಳಿಗಲ್ಲ, ಜನತೆ ಒಳಿತಿಗಾಗಿ ಅವರು ನಿರ್ವಹಿಸಬೇಕಾದ ಇನ್ನು ಮುಖ್ಯವಾದ ಕರ್ತವ್ಯಗಳಿರುತ್ತದೆ ಎಂಬುದು ಅದಕ್ಕೆ ಕಾರಣ. ಅಂದ್ರೆ ಅವರಿಗೆ ಬೇರೆ ಕರ್ತವ್ಯ ಉಂಟು. ಎಂತ ಕರ್ತವ್ಯ? ಕೃಷ್ಣ ಪ್ರಜ್ಞೆ ಕೊಡುವಂಥದ್ದು. ಆದ್ರಿಂದಲೇ ರಾಜಸಿಂಹಾಸನವನ್ನು ಆಕ್ರಮಿಸಿಕೊಳ್ಳುವ ಬದಲು ಅವರು ಭಗವಂತನನ್ನು ಅವತರಿಸಲು ಪ್ರಾರ್ಥಿಸಿದರು. ನೋಡಿ, ಇದು ಮೇನ್. ನಾವಾದ್ರಿಂದ ಆಗ್ತಿತ್ತು ಶಾಪ, ಒಂದು ವೇಳೆ ನಮ್ಗೆ ಆ ಒಂದು ಶಕ್ತಿ ಇದ್ರೆ ನಾವು ಶಾಪ ಕೊಟ್ಟು ಮತ್ತೆ ನಾವೇ ಅದರಲ್ಲಿ ಕೂತ್ಕೊಳ್ತಿದ್ದೇವೆ. ಆದ್ರೆ ಅವರು ಪ್ರಾರ್ಥನೆ ಮಾಡಿದ್ರು, ರಾಜಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಒಳ್ಳೆ ಜನ ಬೇಕಂತ ಪ್ರಾರ್ಥನೆ ಮಾಡಿದ್ರು. ಭಗವಂತನು ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಮಹಾರಾಜ ಪೃಥುವಾಗಿ ಜನಿಸಿದ. ನೋಡಿ, ಅದು ಸ್ವಯಂ ಕೃಷ್ಣನ ಅವತಾರ ಪೃಥುವಾಗಿ ಜನಿಸಿದ. ಹಾಗಾಗಿ ನಮ್ದು ಪ್ರೇಯರ್ ಅದು ಇಂಟೆನ್ಸ್ ಇದ್ರೆ ಕೃಷ್ಣ ನಮಗೆ ಅದಕ್ಕೆ ತೋರಿಸ್ತಾನೆ 100%, ಅದ್ರಲ್ಲಿ ಡೌಟೇ ಇಲ್ಲ. ಪ್ರಭು ಹೇಳ್ತಾರೆ, ಕೃಷ್ಣ ವಿಲ್ ರಿವೀಲ್ ಒನ್ ಹೂ ಇಸ್ ಕ್ವಾಲಿಫೈಡ್. ಅಂದ್ರೆ ನಾವು ಅರ್ಹತೆ ಆದ ಮೇಲೆ ಕೃಷ್ಣ ನಮಗೆ ರಿವೀಲ್ ಆಗ್ತಾನೆ, ನಮಗೆ ಕಾಣ್ತದೆ ಕೃಷ್ಣ. ಆದ್ರೆ ಅದಕ್ಕೆ ನಾವು ಈ ಭಕ್ತಿಯಲ್ಲಿ ನಾವು ಪ್ರೋಗ್ರೆಸ್ ಆಗಬೇಕು. ಶ್ರದ್ಧಾ, ಸಾಧು ಸಂಘ, ಭಜನೆ, ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಪ್ರಭು ಹೇಳ್ತಾರೆ, ಪ್ರೇಮ ಸ್ಟೇಜಿಗೆ ಬರ್ಬೋದು, ಆದ್ರೆ ನಾವು ಭಾವ ಸ್ಟೇಜ್ ಬಂದ ಮೇಲೆ ಬರುವಂಥದ್ದು, ಡೈರೆಕ್ಟ್ ಅಲ್ಲ. ಶ್ರದ್ಧೆಯಿಂದ ನಾನು ಪ್ರೇಮ ಮಾಡ್ತೇನೆ ಅಲ್ಲ, ಅದು ಕಲಿಯುಗದಲ್ಲಿ ಜನರಿಗೆ ಡೈರೆಕ್ಟ್ ಪ್ರೇಮ, ಅದು ಪ್ರೇಮ ಆಗುದಿಲ್ಲ. ಯಾಕಂದ್ರೆ ಕಾಮ ಉಂಟು ನೋಡಿ, ಸ್ವಲ್ಪ ಶ್ರದ್ಧೆ ಇರ್ತದೆ, ಮತ್ತೆ ಕಾಮ ಇರುವಂಥದ್ದು, ಎಲ್ಲಿ ಪ್ರೇಮ ಆಗ್ತದೆ? ಇಲ್ಲ, ಪ್ರೇಮ ಆಗುದಿಲ್ಲ. ಪ್ರೇಮ ಆದ್ರೆ ಭಾವ ಆದ್ಮೇಲೆ ಪ್ರೇಮ, ಇದನ್ನು ನಾವು ತಿಳಿಬೇಕು. ನಿಜವಾದ ಬುದ್ಧಿಜೀವಿಗಳು ಅಥವಾ ಯೋಗ್ಯರಾದ ಬ್ರಾಹ್ಮಣರು ರಾಜಕೀಯ ಅಧಿಕಾರ ಸ್ಥಾನಗಳಿಗಾಗಿ ಯಾವಾಗಲೂ ಆಸೆ ಪಡುವುದಿಲ್ಲ. ಆದರೆ ಪ್ರಭುಪಾದ ಇದಕ್ಕೆ ಒಂದು ವಿಷಯ ಹೇಳ್ತಾರೆ. ಈಗ ನೋಡಿ, ತುಂಬಾ ಸೋಕೊಳ್ಳ ಆಧ್ಯಾತ್ಮಿಕ ಸಂಸ್ಥೆಗಳುಂಟು, ಅವರು ಹಾಸ್ಪಿಟಲ್ ಓಪನ್ ಮಾಡುವಂಥದ್ದು, ಮತ್ತೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಓಪನ್ ಮಾಡುವಂಥದ್ದು, ಮತ್ತೆ ಪೊಲಿಟಿಕ್ಸ್ಗೆ ಹೋಗುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಅವರು ಯಾಕೆ ಇದಕ್ಕೆಲ್ಲ ಮಾಡ್ತಿದ್ದಾರೆ ಅಂದ್ರೆ ಅವರಿಗೆ ಅವರ 100% ಡ್ಯೂಟಿ ಆಗಲಿಲ್ಲ. ಮತ್ತೆ ಈ ಸೋಕೊಳ್ಳ ಆಧ್ಯಾತ್ಮಿಕ ಸಂಸ್ಥೆಗಳು ಬೋಗಸ್ ಅನ್ನೋದು ಅದರಲ್ಲಿ ಗೊತ್ತಾಗ್ತದೆ. ಒಂದಾವ ಎಂತಂದ್ರೆ ಸರಿಯಾಗಿ ಅವನು ಸ್ಪಿರಿಚುವಲ್ ಇದ್ರೆ ಅವ ಯಾಕೆ ಮತ್ತೆ ಈ ಉಪಧರ್ಮಕ್ಕೆ ಹೋಗ್ಬೇಕು? ಸೋಷಿಯಲ್ ಸರ್ವಿಸ್, ಹಾಸ್ಪಿಟಲ್ ಓಪನ್ ಮಾಡುವಂಥದ್ದು, ಸ್ಕೂಲ್ ಓಪನ್ ಮಾಡುವಂಥದ್ದು, ಇದೆಲ್ಲ ಉಪಧರ್ಮ. ನಾವು ಪರೋಧರ್ಮಕ್ಕೆ ಹೋಗ್ಬೇಕು. ಹಾಗಾಗಿ ಇದರಲ್ಲಿ ಗೊತ್ತಾಗ್ತದೆ ಈ ಸೋಕೊಳ್ಳ ಆಧ್ಯಾತ್ಮಿಕ ಸಂಸ್ಥೆಗಳ ಅವಸ್ಥೆ. ಬ್ರಾಹ್ಮಣರು ರಾಜಕೀಯ ಅಧಿಕಾರ ಸ್ಥಾನಗಳಿಗಾಗಿ ಯಾವಾಗಲೂ ಆಸೆ ಪಡುವುದಿಲ್ಲ. ಮಹಾರಾಜ ಪೃಥುವು ಭೂಮಿಯಿಂದ ಅನೇಕ ಬಗೆಯ ಬೆಳೆಗಳನ್ನು ಬೆಳೆದನು. ಇಂಥ ಒಳ್ಳೆಯ ದೊರೆಯನ್ನು ಪಡೆಯುವುದಕ್ಕಾಗಿ ಪ್ರಜೆಗಳಿಗೂ ಸಂತೋಷವಾಯಿತು. ಜೊತೆಗೆ ಪೃಥ್ವಿನ ಕೃಷಿ ಕರ್ಮದಿಂದ ಭೂಮಿಯ ನೋಟ ಸುಂದರವೂ ಆಕರ್ಷವೂ ಆಯಿತು. ಪ್ರಭುಪಾದ ಹೇಳ್ತಾರೆ, ಮೈನ್ ಈಗ ಭೂಮಿ ಸುಂದರವಾಗಿರ್ಬೇಕಿದ್ರೆ ಕೃಷಿ ಆಗ್ಬೇಕು, ಕೃಷಿ ಗೋರಕ್ಷೆ. ಆದರೆ ಈಗ ಜನರು ಕೃಷಿ ಅಲ್ಲ ನೋಡಿ, ಕೃಷಿಯ ಮೇಲೆ ಸ್ವಲ್ಪ ಕೂಡ ಜನರಿಗೆ ಆಸಕ್ತಿ ಇಲ್ಲ. ಈಗ ಹೇಳ್ತಾರೆ ಇಂಡಸ್ಟ್ರಿ ಆಗಬೇಕು. ಮತ್ತೆ ನಾವು ಎಂತ ಬೋಲ್ಡ್ ಟ್ರ್ಯಾಂಡ್ ತಿನ್ನುವುದಾ? ಇದೊಂದು ಪ್ರಶ್ನೆ. ಕೃಷಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಇಂಡಸ್ಟ್ರಿ ದೊಡ್ಡ ಇಂಡಸ್ಟ್ರಿ ಆಗ್ಬೇಕು, ದೊಡ್ಡ ಹಣ ಸಂಪಾದನೆ ಮಾಡಬೇಕು. ಆಕ್ಚುಲಿ ಪ್ರಭುಪಾದ ಹೇಳ್ತಾರೆ, ಒಬ್ಬ ಕೃಷಿ ಮಾಡಿದ್ರೆ ಅವ ಟೋಟಲ್ ಆಗಿ ಕೃಷ್ಣನಿಗೆ ಡಿಪೆಂಡ್ ಆಗಿರ್ತಾನೆ. ಯಾಕೆಂದ್ರೆ ಈಗ ಕೃಷಿ ಮಾಡ್ತಾ ಇದ್ದಾನೆ, ಮಳೆ ಬರಲಿಲ್ಲ, ಆಗವ ಭಗವಂತನ ಪ್ರೇ ಮಾಡ್ತಾನೆ, ಭಗವಂತ ನೀನು ಮಳೆ ಬಂದ್ರೆ ಮಾತ್ರ ನನ್ನ ಕೃಷಿ ಆಗೋದು. ಕ್ಷಣದಲ್ಲವ ಭಗವಂತ ನೋಡ್ತಾ ಇರ್ತಾನಂತೆ. ಮತ್ತೆ ಬೆಳೆ ಆಗ್ತದೆ, ಎಂದಾದ್ರೂ ಈ ರೋಗ ಬಂದ್ರೆ ಅವ ಪ್ರೇ ಮಾಡ್ತಾನೆ, ಭಗವಂತ ಈ ರೋಗವನ್ನು ದಯವಿಟ್ಟು ತೆಗಿ, ನನ್ನ ಎಲ್ಲ ಬೆಳೆ ಹಾಳಾಗ್ತದೆ. ಹಾಗಾಗಿ
ಸ್ಟೆಪ್ ಅಲ್ಲಿ ಭಗವಂತನ ಅವನಿಗೆ ಸ್ಮರಣೆ ಇರ್ತಾನಂತೆ ಕೃಷಿಯಲ್ಲಿ. ಆದರೆ ಈ ಫ್ಯಾಕ್ಟರಿಯಲ್ಲಿ ಸ್ಮರಣೆ ಇರುವುದಿಲ್ಲ. ದಯವಿಟ್ಟು ಪ್ರಭುಪಾದ ಹೇಳ್ತಾರೆ ಬಡ್ ಸಿವಿಲೈಸೇಷನ್. ಪ್ರಭುಪಾದ ಹೇಳುವಂಥದ್ದು ಬಡ್ ಸಿವಿಲೈಸೇಷನ್, ದಿಸ್ ಇಸ್ ಟೋಟಲಿ ನಾನ್ ಸೆನ್ಸ್ ಅಂತ ಪ್ರಭುಪಾದ ಹೇಳ್ತಾರೆ. ಜನರಿಗೆ ಬಡ್ ಸಿವಿಲೈಸೇಷನ್ ಬೇಕು ಅಂದ್ರೆ ಇಂಡಸ್ಟ್ರಿಯಲ್ಲಿ ಬಡ್ ಸೌಂಡ್ ಬರ್ತದಲ್ಲ, ಪ್ರಭುಪಾದ ಹೇಳ್ತಾರೆ ಬಡ್ ಸಿವಿಲೈಸೇಷನ್. ಹಾಗಾಗಿ ನೋಡಿ, ಕೃಷಿಯ ಮೇಲೆ ನಮಗೆ ಚೂರು ಕೂಡ ಇದಿಲ್ಲ, ಆಸಕ್ತಿ ಇಲ್ಲ. ಆದ್ರೆ ಕೃಷಿ ಬೇಕು, ಇಲ್ಲ ನಾವು ಎಂತ ತಿನ್ಲಿಕ್ಕೆ ಆಗ್ತದೆ, ಬೋಲ್ಡ್ ನಟ್ ತಿನ್ಲಿಕ್ಕೆ ಆಗ್ತದೆ ಇಲ್ಲ. ಅದು ಜನರು ಯಾಕೆಂದ್ರೆ ಈ ಎಜುಕೇಶನ್ ಸಿಸ್ಟಮ್ ಹಾಗೆ ಉಂಟು. ಒಬ್ಬ ಶಾಲೆಗೆ ಹೋಗಿ ಕಾಲೇಜ್ ಹೋಗಿ ಎಂಡ್ ಆಗುವಾಗ ಕೃಷಿಯ ಬಗ್ಗೆ ಅವನಿಗೆ ಏನು ಗೊತ್ತಿರುವುದಿಲ್ಲ. ಫ್ಯಾಕ್ಟರಿಯ ಬಗ್ಗೆ ಎಲ್ಲ ಅಂದ್ರೆ ದೊಡ್ಡದು ಫ್ಯಾಕ್ಟರಿ ಆಗಬೇಕು, ಇದಾಗಬೇಕು, ಅದೇ ಅವನಿಗೆ ತಲೆಯಲ್ಲಿರುವುದು. ಮತ್ತೆ ನಾವು ಎಂತ ತಿನ್ನುವುದಂತ ತಿನ್ಲಿಕ್ಕೆ ಅಂತ ಅದು ಬೇಕಲ್ಲ. ಕೃಷಿ ಇಲ್ಲದೆ ನಮ್ಗೆ ತಿನ್ಲಿಕ್ಕೆ ಆಗುದಿಲ್ಲ. ದಯವಿಟ್ಟು ಇದನ್ನು ನಾವು ತಿಳ್ಕೊಳ್ಬೇಕು. ಎಸ್, ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ